ವ್ಯಕ್ತಿಯೋರ್ವ ಇಬ್ಬರು ಮಹಿಳೆಯರ ಮೇಲೆ ದಾಳಿ ಮಾಡಿ ಹಲ್ಲೆ ಎಸಗಿ ಕೊಲೆ ಮಾಡಲು ಯತ್ನಿಸಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಬಡಗನ್ನೂರಿನಲ್ಲಿ ನಡೆದಿದೆ. ಬಡಗನ್ನೂರು ಮುಲಗದ್ದೆ ನಿವಾಸಿ 54 ವರ್ಷ ಪ್ರಾಯದ ಸುರೇಖಾ ಮತ್ತು ಆಲಂಗಾರ್ ಕುಂತೂರು ನಿವಾಸಿ 52 ವರ್ಷ ಪ್ರಾಯದ ಗಿರಿಜಾ ಅವರು ಹಲ್ಲೆಗೊಳಗಾದವರು. ಸುಳ್ಯ ನಿವಾಸಿ ಸುರೇಶ್ ನಾಯ್ಕ ಕೊಲೆಗೆ ಯತ್ನಿಸಿದ ಆರೋಪಿ. ಸುರೇಖಾ ಅವರು ಪುತ್ತೂರು ಬಡಗನ್ನೂರು ಗ್ರಾಮದ ನಿವಾಸಿ ರವಿಚಂದ್ರ ಎಂಬವರ ಚಿಕ್ಕಮ್ಮ ಆಗಿದ್ದು, ಕಳೆದ 9 ವರ್ಷಗಳಿಂದ ಅವರು ಇದೇ ಮನೆಯಲ್ಲಿ ವಾಸವಿದ್ದಾರೆ. ಗಿರಿಜಾ ಅವರು ಈ ಮನೆಯ ಕೆಲಸದಾಳು ಆಗಿರುತ್ತಾರೆ. ಆರೋಪಿ ಸುರೇಶ್ ಈ ಮನೆಗೆ ಅಪರೂಪಕ್ಕೊಮ್ಮೆ ಕೆಲಸಕ್ಕೆ ಬರುತ್ತಿದ್ದ ವ್ಯಕ್ತಿಯಾಗಿದ್ದ. ರವಿಚಂದ್ರ ಅವರು ನಿನ್ನೆ ಬೆಳಿಗ್ಗೆ 5:30ಕ್ಕೆ ಕೆಲಸಕ್ಕೆ ಹೋಗಿದ್ದವರು ಮಧ್ಯಾಹ್ನ 2:30ಕ್ಕೆ ಮನೆಗೆ ಬಂದಾಗ ಚಿಕ್ಕಮ್ಮನ ಮೊಬೈಲ್ ಮನೆಯ ಸಿಟ್ಔಟ್ನಲ್ಲಿ ರಿಂಗ್ ಆಗುತ್ತಿತ್ತು. ಅವರು ಮೊಬೈಲ್ ಕರೆಯನ್ನು ಸ್ವೀಕರಿಸಿದಾಗ ನೆರೆ ಮನೆಯ ಗಂಗಾಧರ್ ಅವರು ಕರೆ ಮಾಡಿ, ನಿಮ್ಮ ತೋಟದಲ್ಲಿ ಇಬ್ಬರು ಹೆಂಗಸರು ಬಿದ್ದಿದ್ದು ನಾಯಿಗಳು ಕೂಡ ಬೊಗಳುತ್ತಿವೆ ಎಂಬುದಾಗಿ ತಿಳಿಸಿದ್ದಾರೆ. ಕೂಡಲೇ ತೋಟದ ಕಡೆಗೆ ಹೋದಾಗ ದಾರಿಯಲ್ಲಿ ಅವರ ಮನೆಗೆ ಕೆಲವೊಮ್ಮೆ ಕೆಲಸಕ್ಕೆ ಬರುತ್ತಿದ್ದ ಸುರೇಶ್ ನಾಯ್ಕ ಎಂಬಾತ ಬರುವುದನ್ನು ನೋಡಿದ್ದಾರೆ. ತೋಟಕ್ಕೆ ಹೋಗಿ ನೋಡಲಾಗಿ ಸುರೇಖಾ ಮತ್ತು ಗಿರಿಜಾ ಅವರ ಕುತ್ತಿಗೆಯನ್ನ ಬೈರಾಸ್ನಿಂದ ಬಿಗಿಯಾಗಿ ಕಟ್ಟಿರುವುದು ಕಂಡುಬಂದಿದ್ದು, ಇಬ್ಬರು ಮಾತನಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಗಿರಿಜಾ ಅವರ ಮುಖಕ್ಕೆ 2 ಕಣ್ಣಿನ ಭಾಗಕ್ಕೆ ಗಾಯವಾಗಿದ್ದು, ಎಡಕಿವಿಯ ಒಡವೆಯನ್ನ ಕಿತ್ತು ಕಿವಿಯು ಹರಿದ ಸ್ಥಿತಿಯಲ್ಲಿತ್ತು. ಸುರೇಖಾ ಅವರ ಮುಖಕ್ಕೆ 2 ಕಣ್ಣಿನ ಭಾಗಕ್ಕೆ ಗಾಯಗಳಾಗಿದ್ದು, ಅವರನ್ನ ಉಪಚರಿಸಿ ಚಿಕಿತ್ಸೆಗಾಗಿ ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ತೆರಳುವ ವೇಳೆ ಎಚ್ಚರವಾದ ಸುರೇಖಾ ಅವರು ಘಟನೆಯ ಬಗ್ಗೆ ವಿವರಿಸಿ, ಮಧ್ಯಾಹ್ನ ವೇಳೆ ಆರೋಪಿ ಸುರೇಶ್ ನಾಯ್ಕ ನಗದು ಮತ್ತು ಚಿನ್ನಾಭರಣಗಳನ್ನು ದೋಚುವ ಉದ್ದೇಶದಿಂದ ತನಗೆ ಮತ್ತು ಗಿರಿಜಾ ಅವರಿಗೆ ಹಲ್ಲೆ ನಡೆಸಿ ಕೊಲೆ ಮಾಡಲು ಯತ್ನಿಸಿದ್ದಾನೆಂದು ತಿಳಿಸಿದ್ದಾರೆ. ಈ ಬಗ್ಗೆ ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಲಾಗಿ ಕೆಲವೇ ಗಂಟೆಗಳಲ್ಲಿ ಆರೋಪಿ ಸುರೇಶ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಹಲ್ಲೆಗೊಳಗಾದ ಮಹಿಳೆಯರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ.